ಮಂಗಳೂರಿನ ಖಾದ್ಯ ಪ್ರಿಯರಿಗೆ ಸಿಹಿ ಸುದ್ದಿ ಎನ್ನುವಂತೆ ಬಗೆ ಬಗೆಯ ಚೈನೀಸ್ ಮತ್ತು ಕಾಂಟಿನೆಂಟಲ್ ಫುಡ್ ಹಾಗೂ ಫ್ರೆಶ್ ಜ್ಯೂಸ್ನ ರೆಸ್ಟೋರೆಂಟ್ ಫುಡ್ ಯಾರ್ಡ್ ಮಂಗಳೂರಿನ ಅತ್ತಾವರದಲ್ಲಿರುವ ಆಪಲ್ ಮಾರ್ಟ್ನಲ್ಲಿ ಶುಭಾರಂಭಗೊಂಡಿತು. ನಗರದ ಜನತೆಗೆ ಬಗೆ ಬಗೆಯ ಶುಚಿ ರುಚಿಯಾದ ಫುಡ್ ಅನ್ನ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಮಂಗಳೂರಿನ ಅತ್ತಾವರದ ಆಪಲ್ ಮಾರ್ಟ್ನಲ್ಲಿ ಶುಭಾರಂಭಗೊಂಡಿದೆ ಫುಡ್ ಯಾರ್ಡ್. ಪಳ್ಳೀರ್ನ ಎಹ್ಸಾನ್ ಮಸೀದ್ನ ಧರ್ಮಗುರುಗಳು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬಳಿಕ ಮಾಜಿ ಸಚಿವರಾದ ಹಾಗೂ ಮಂಗಳೂರು ನಗರದ ಶಾಸಕರಾದ ಯುಟಿ ಖಾದರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಶುಭಾರಂಭಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ನಮ್ಮ ಆತ್ಮೀಯರು ಇಂದು ಅತ್ತಾವರದಲ್ಲಿ ಫುಡ್ ಯಾರ್ಡ್ ಎನ್ನುವ ರೆಸ್ಟೋರೆಂಟ್ ಅನ್ನ ಆರಂಭಿಸಿರುವುದು ಸಂತೋಷದ ವಿಚಾರ. ಈ ರೆಸ್ಟೋರೆಂಟ್ ಮಂಗಳೂರಿನ ಜನತೆಗೆ ರುಚಿಯಾದ ಮತ್ತು ಆರೋಗ್ಯಕರ ಆಹಾರವನ್ನ ನೀಡಿ ಜನರ ವಿಶ್ವಾಸವನ್ನ ಗಳಿಸುತ್ತದೆ ಎನ್ನುವ ನಂಬಿಕೆ ನನಗಿದೆ ಎಂದು ಹೇಳಿದರು. ನಮ್ಮೆಲ್ಲರ ಆತ್ಮೀಯ ಮಿತ್ರರಾಗಿರುವಂತಹ ಅಫ್ರೀದ್ ಫಾರೂಕ್ ಫೈಜಲ್ ಬಹುಶಃ ಯುವಕರು ಇವತ್ತು ಜಂಟಿಯಾಗಿ ಫುಡ್ ಯಾರ್ಡ್ ಎಂಬ ಜ್ಯೂಸ್ ಕೌಂಟರ್ ಹಾಗೂ ಫಾಸ್ಟ್ ಫುಡ್ ಸೆಂಟರನ್ನು ಇವತ್ತು ಪಳ್ಳೀರ್ನ ಅತ್ತಾವರ ಬಲ್ಮಾಟ ರಸ್ತೆಯ ಕೇಂದ್ರ ಭಾಗದಲ್ಲಿ ಪ್ರಾರಂಭ ಮಾಡುತ್ತಿರುವುದು ಅತ್ಯಂತ ಸಂತೋಷ. ನನಗೆ ವಿಶ್ವಾಸ ಇದೆ, ಫುಡ್ ಯಾರ್ಡ್ ಮಂಗಳೂರಿನ ಜನತೆಗೆ ಅತ್ಯಂತ ರುಚಿಕರ ಮತ್ತು ಆರೋಗ್ಯಪೂರಕವಾಗುವಂತಹ ಸರ್ವರಿಗೆ ಅತ್ಯಂತ ಪ್ರೀತಿಗೆ ಪಾತ್ರವಾಗಿ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ. ಇರ್ಷಾನ್ ಬಾಷಾ ಅವರು ಮಾತನಾಡಿ, ಫುಡ್ ಯಾರ್ಡ್ನಲ್ಲಿ ಎಲ್ಲಾ ರೀತಿಯ ಚೈನೀಸ್ ಮತ್ತು ಕಾಂಟಿನೆಂಟಲ್ ಫುಡ್ ಹಾಗೂ ಫ್ರೆಶ್ ಜ್ಯೂಸ್ ದೊರೆಯುತ್ತದೆ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಫುಡ್ ಯಾರ್ಡ್ನೊಂದಿಗೆ ಕಳೆಯಿರಿ ಮತ್ತು ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ಎಂದು ಹೇಳಿದರು. After an amazing success of 1 year of the Cloud Kitchen, we have opened the new venture also at Apple Mart. We provide a lot of varieties of food from fried chicken, burgers, and we have special burgers from non-open burger. We have continental food, we have Chinese food, we have appetizers, and we have all kinds of milkshakes. Do visit and give us your valuable feedbacks and let us know how you feel about it. Thanks so much. ಇನ್ನು ನೂತನವಾದ ಫುಡ್ ಯಾರ್ಡ್ ರೆಸ್ಟೋರೆಂಟ್ನಲ್ಲಿ ಚೈನೀಸ್ ಮತ್ತು ಕಾಂಟಿನೆಂಟಲ್ ಫುಡ್ಗಳಾದ ಪಿಜ್ಜಾ, ನಾನ್ ವೆಜ್ ಬರ್ಗರ್, ಸಿಂಗಾಪುರ್ ಬರ್ಗರ್, ನೋ ಬನ್ ಬರ್ಗರ್, ರೋಲ್ಸ್, ಫ್ರೈಡ್ ಚಿಕನ್, ಬ್ರಾಸ್ಟೆಡ್ ಚಿಕನ್, ಪ್ರಾನ್ಸ್ ಕಾಕ್ಟೈಲ್, ಫ್ರೆಶ್ ಜ್ಯೂಸ್, ಮಿಲ್ಕ್ ಶೇಕ್, ಕೋಲ್ಡ್ ಕಾಫಿ, ಲಸ್ಸಿ, ಐಸ್ ಕ್ರೀಮ್ ಸೇರಿದಂತೆ 50ಕ್ಕೂ ಮಿಕ್ಕಿ ಖಾದ್ಯಗಳು ಲಭ್ಯವಿದೆ. ಈ ಸಂದರ್ಭ ಫುಡ್ ಯಾರ್ಡ್ ರೆಸ್ಟೋರೆಂಟ್ನ ಮಾಲೀಕರಾದ ಅಫ್ರೀದ್, ಎಸ್ಎಂ ಫಾರೂಕ್ ಫೈಜಲ್, ಮುಖ್ಯ ಅತಿಥಿಗಳಾಗಿ ಎಸ್ಎಂಆರ್ ರಶೀದ್ ಹಾಜಿ, ಎಕೆ ಅಹಮದ್ ಹಾಜಿ, ಬೆಳ್ಳಾರಿಯ ಮಹಮ್ಮದ್ ಹಾಜಿ, ಎಸ್ಎಂ ಬಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.